ಸಂಗೀತದ ಕಲರವ. ಯಾಕೆ? ಕಾರಣ ನಮ್ಮ ಈ ವೇದಿಕೆ, ನಮ್ಮ ಈ ಕಾರ್ಯಕ್ರಮ. ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ ಕಾರ್ಯಕ್ರಮಕ್ಕೆ ನಿಮ್ಮ ಒಳ್ಳೆಯಾದ ಸೌಜನ್ಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಟಿವಿಯ ಎಲ್ಲ ವೀಕ್ಷಕರು ಕಾದು ಕುಳಿತು ನೋಡುವಂತಹ ನಮ್ಮ ಈ ಸಿಂಗಿಂಗ್ ರಿಯಾಲಿಟಿ ಶೋ ಈ ಸುತ್ತಿನಲ್ಲಿ ನಡೀತಾ ಇದೆ ಗುರು ಕಿರಣ್ ಸ್ಪೆಷಲ್. ನಮ್ಮ ಸೂಪರ್ ಸಿಂಗರ್ ಅಲ್ಲಿ ಮಹಾಗುರುವಾಗಿ ಬಂದಂತಹ ಈ ಮ್ಯೂಸಿಕ್ ಲೆಜೆಂಡ್ ಇವರ ಎಷ್ಟೋ ಸೂಪರ್ ಹಿಟ್ ಹಾಡುಗಳಲ್ಲಿ ಟಾಪ್ 11 ಸೆಮಿಫೈನಲಿಸ್ಟ್ ಉತ್ತಮವಾದಂತಹ ಹಾಡುಗಳನ್ನ ನಿಮಗೆ ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಸೊ ಒನ್ಸ್ ಅಗೇನ್ ವಾರ್ಮ್ ವೆಲ್ಕಮ್ ಟು ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್. ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್ ಕಾರ್ಯಕ್ರಮದಲ್ಲಿ ನಮ್ಮ ಜಡ್ಜಸ್ ಬಂದು ರೆಡಿಯಾಗಿ ಆಗಿದೆ. ಸೊ ಲೆಟ್ಸ್ ವೆಲ್ಕಮ್ ಆ 3 ಜಡ್ಜಸ್ ಫಾರ್ ದ ಡೇ. ಕಿಟ್ಟು ಸರ್, ಅಲಕ ಮ್ಯಾಮ್ ಅಂಡ್ ರಾಜ್ಗೋಪಾಲ್ ಸರ್. ನಮ್ಮ 3 ಜಡ್ಜ್ಗಳ ಜೊತೆಗೆ ಇದೀಗ ಹಿಂದಿನ ಸುತ್ತಿನಲ್ಲಿ ವಿಶೇಷ ಅತಿಥಿಯಾಗಿ ಬಂದಂತ ಶ್ರೀ ವಿ ಮನೋಹರ್ ಸರ್ ಕೂಡ ನಮ್ಮ ಈ ಸುತ್ತಿನಲ್ಲಿದ್ದಾರೆ. ನಿಮ್ಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಕಿರಣ್ ರೌಂಡ್ ಅಂದ್ರೆ ಗುರು ಸ್ಪೆಷಲ್ ಸಾಂಗ್ಸ್ ಬರ್ತಾ ಇದೆ. ನಮ್ಮ ಮಹಾಗುರುಗಳು ಗುರು ಕಿರಣ್ ಅವರು ಬಂದು ತಮ್ಮ ಆಸನವನ್ನ ಸ್ವೀಕರಿಸಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ. ಕೇನ್ ಪ್ರಾಪರ್ಟೀಸ್ ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ಕೋ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅರುಣಾ ಮಸಾಲಾ, ವಿಸ್ಮಯ ಇನ್ಫೋಟೈನ್ಮೆಂಟ್ ಪಾರ್ಕ್ ಕಣ್ಣೂರು. ಇಂದಿನ ಗುರು ಕಿರಣ್ ಸ್ಪೆಷಲ್ ರೌಂಡ್ ನಲ್ಲಿ ನಮ್ಮ ಇಂದಿನ ಫಸ್ಟ್ ಪಾರ್ಟಿಸಿಪೆಂಟ್ ಚೇತನ ಯಾವ ಸ್ಪೆಷಲ್ ಸಾಂಗ್ ಅನ್ನ ತರ್ತಾ ಇದ್ದಾರೆ ಅಂತ ನೋಡೋಣ. ಪ್ಲೀಸ್ ವೆಲ್ಕಮ್ ಆ ಫಸ್ಟ್ ಕಂಟೆಸ್ಟೆಂಟ್ ಚೇತನ. ರಾಮ ಶ್ರೀರಾಮ ರಾಮ ರಘುರಾಮ నీవు మా తోడంటే చాలయ్యా, స్వర్గమే కిందకి రాదా రామయ్యా. ఊరికే బాగుందని నిన్నే కొలచేమయ్యా. రామ శ్రీరామ రామ రఘురామ. తండ్రి గారి మాట కోసం కాననకెళ్ళావే, రాతి మీద మాదం పోసి నారిని చేసావే. ಸೀತಾಮಾತೆ ಸುತು ಹೋದ ಪುರುಷೋತ್ತಮನಿ, ಮಾರುತಿಗೆ ಮಾರು ಹೋದ ಮಾದೇವನ್ನಿ. రాజా రామ నీవే చరణం, నీ పాదాలు మేమిక వదలం. కోటి దీపాలతో పూజించేము రారా తరలి రారా. శ్రీరామ రామ రఘురామ. స్వార్థం లోభం మోహం మదం రచనైనాడు,
ರಾಮ ರಾಮ ರಘುರಾಮ ರಾಮ ಶ್ರೀರಾಮ ರಾಮ ರಘುರಾಮ. ವಾ ವಾ ವಾ, ರಾಮನ ಆಶೀರ್ವಾದದಿಂದಾಗಿಯೇ ಆಗಿರಬೇಕು. ಗುರುವಣ್ಣನ ಈ ಕಂಪೋಸಿಷನ್ಸ್, ಈ ಸಾಂಗ್ಸ್ ಸಮುದ್ರದಷ್ಟು ವಾಸ್ಟ್ ಆಗಿದೆ. ಗುರುವಣ್ಣನ ಒಂದು ಸಾಂಗ್ ಹಾಡಿ ಅಂದರೆ ಯಾವುದರಿಂದ ಪಿಕ್ ಮಾಡೋದು ಅಂತ ಗೊತ್ತಾಗಲ್ಲ. ಇನ್ನೊಂದು ವಿಭಿನ್ನವಾದಂಥ ಶೈಲಿಯ ಹಾಡನ್ನು ನೀವು ಹಾಡಿದ್ದೀರಾ. ವೆರಿ ನೈಸ್, ಯು ಸ್ಯಾಂಗ್ ಇಟ್ ವೆರಿ ನೈಸ್ಲಿ ಆ್ಯಂಡ್ ಆಫ್ ಕೋರ್ಸ್ ದ ಸಾಂಗ್ ಇಟ್ ಸೆಲ್ಫ್ ಅಷ್ಟು ಸುಂದರವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸಿ ವಾಟ್ ದ ಜಡ್ಜಸ್ ಹ್ಯಾವ್ ಟು ಸೇ. ಕಿಟ್ಟು ಸರ್. ಎಸ್, ಆಫ್ ಕೋರ್ಸ್ ಕಾಂಪೋಸಿಷನ್ನೇ ತುಂಬ ಚೆನ್ನಾಗಿದೆ ಇದು. ಹೇಳಬೇಕಂತ ಹೇಳಿದ್ರೆ, ಐ ವಾಸ್ ಅ ಭರತನಾಟ್ಯಂ ಸ್ಟೂಡೆಂಟ್, ಸ್ಟಡಿಡ್ ಫಾರ್ 7 years ಭರತನಾಟ್ಯಂ. ಆವಾಗ ಗರ್ಬಾ ಡ್ಯಾನ್ಸ್ ಮಾಡ್ತಾಯಿದ್ವಿ ನಾವು. ಇವಾಗಿಲ್ಲ, ತುಂಬ ವರ್ಷ ಆಯಿತು ಬಿಟ್ಟದೆಲ್ಲ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಕಾಂಪೋಸಿಷನ್. ಚೇತನ್ ಅವರು ಹಾಡಿದಾಗ ಆ ಒಂದು ಕಾಂಪೋಸಿಷನ್ನಲ್ಲಿರುವಂಥ ಒಂದು ಏನು ಆ ಫ್ಲೋ ಏನಿದೆಯೋ, ಆ ಮೀನಿಂಗ್ ಏನಿದೆಯೋ, ಅದು ನಿಜವಾಗ್ಲೂ ಅದು ಬರ್ತಾಯಿತ್ತು. ಐ ಎಂಜಾಯ್ಡ್ ಇಟ್. ಚೇತನ್ ಅವರೇ ಒಂದು ನೆನ್ಪಿಟ್ಕೊಳ್ಳಿ, ಹೈ ನೋಟ್ಸ್ಗಳನ್ನು ನೀವು ಹಾಡ್ತೀರಲ್ಲ, ಅದೊಂದು ಕರೆಕ್ಟ್ ಮಾಡ್ಕೊಳ್ಳಿ. ಹೈ ನೋಟ್ಸ್ ಹಾಡಿದಾಗ ನೀವು ಆ ನೋಟನ್ನು ಹಿಟ್ ಮಾಡಬೇಕಾಗುತ್ತೆ. ನೀವು ಜಸ್ಟ್ ಹೋಗಿ ಸುಮ್ಮನೆ ಹೋಗಿ ಅದನ್ನು ಟಚ್ ಮಾಡಿಬಿಟ್ಟು ಬರ್ತೀರಾ. ಬಟ್ ಕ್ಲಿಯರ್ಲಿ ಯು ಹ್ಯಾವ್ ಟು ಗೋ ಆ್ಯಂಡ್ ಕಮ್ ಬ್ಯಾಕ್. ಚರಣಂನಲ್ಲಿ ಮತ್ತು ಐ ಥಿಂಕ್ ಫಸ್ಟ್ ಚರಣಂ ಸೆಕೆಂಡ್ ಚರಣಂ ಎರಡೂ ಕಡೆ ಕೂಡ ಆ ನೋಟ್ ನೀವು ಹಾಡಿದಾಗ ಏನೋ ಒಂದು ರೀಚ್ ಆಗಿಲ್ಲ ಅನ್ನಿಸ್ತು ನನಗೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಂಥದ್ದನ್ನು. ರಾಮ ಸೂಪರ್. ಅದು ಏನು ಗಮಕಗಳನ್ನು ಹಾಡ್ತಿರೋ, ಆ ಗ್ರೇಸ್ ನೋಟ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಹಾಡ್ತಿರೋ, ಸೂಪರ್. ಅದು ನಿಮ್ಮ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಯಾ, ಸೆಕೆಂಡ್ ಚರಣಂ ಓಪನಿಂಗ್ ಲೈನ್ ಸ್ವಲ್ಪ ಅಪಶ್ರುತಿಗೆ ಹೋಗಿದೆ. ಅದಾದಮೇಲೆ ನೆಕ್ಸ್ಟ್ ನೋ ವೇ ಅಂತ ಒಂದು ವರ್ಡ್ ಬರುತ್ತೆ. ಇಟ್ಸ್ ಅ ತೆಲುಗು, ರೈಟ್? ತೆಲುಗು ಆ್ಯಂಡ್ ಕನ್ನಡ ಮಿಕ್ಸ್. ಯಾ, ಅಲ್ಲಿ ನೋ ವೇ ಅಂತ ಒಂದು ವರ್ಡ್ ಬರುತ್ತೆ. ಅಲ್ಲಿ ಸ್ವಲ್ಪ ಫ್ಲ್ಯಾಟ್ ಅಪಶ್ರುತಿ ಸ್ವಲ್ಪ ಜಾಸ್ತಿನೇ ಹೋಗಿದೆ. ಅದು ಬಿಟ್ಟು ಮಿಕ್ಕಿದೆಲ್ಲ ಓವರಾಲ್ ನಿಮ್ಮ ಪರ್ಫಾರ್ಮೆನ್ಸ್ ಸೂಪರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ನೆಕ್ಸ್ಟ್ ರೌಂಡ್ಸಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಡಿ. ನಿಮ್ಮ ಮೇಲೆ ತುಂಬ ಹೋಪ್ಸ್ಗಳಿದೆ, ನಮಗೂ ಇದೆ, ಆಡಿಯನ್ಸ್ಗಳಿಗೂ ಕೂಡ ಇರುತ್ತೆ. ಎಸ್ ಚೇತನ, ಫ್ಯಾಂಟಾಸ್ಟಿಕ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಾವ್, ಬ್ರಿಲಿಯಂಟ್. ಥ್ಯಾಂಕ್ ಯು ಸೋ ಮಚ್ ಕಿಟ್ಟು ಸರ್. ವಿ ಮನೋಹರ್ ಸರ್, ನಿಮಗೆ ಈ ಹಾಡು ಹೇಗೆ ಅನ್ನಿಸ್ತು? ಒಳ್ಳೆ ಧ್ವನಿ ಅಮ್ಮ ನಿಮ್ಮದು. ಥ್ಯಾಂಕ್ ಯು ಸರ್. ಆ ಧ್ವನಿ ಚೆನ್ನಾಗಿದೆ. ಹಾಗೆ ಕಿಟ್ಟವರು ಹೇಳಿದ ಥರನೇ ನನಗೂ ಅನ್ನಿಸ್ತು, ಚರಣದಲ್ಲಿ ಒಂದೆರಡು ಕಡೆ ಶ್ರುತಿ ಹೋಯಿತು. ಅದು ಪ್ರಾಕ್ಟೀಸ್ ಅಷ್ಟೇ, ಬೇರೆ ಏನೂ ಅಲ್ಲ. ಅದಕ್ಕೆ ಅದೊಂದೇ ಮದ್ದು. ಒಳ್ಳೆ ಮೆಲಡಿ ಇದು, ತುಂಬ ಒಳ್ಳೆ ಮೆಲಡಿ. ಮತ್ತು ಕೇಳ್ತಾ ಇರೋಣ ಅನಿಸೋ ಅಷ್ಟು ಒಳ್ಳೆ ಇಂಪಾದ ಟ್ಯೂನ್. ಅದು ಅಪರೂಪಕ್ಕೆ ಸಿಗುವಂಥದ್ದು ಇದು. ಸೊ ಅದನ್ನು ಅಷ್ಟು ಚೆನ್ನಾಗಿ ಹಾಡೋದಕ್ಕೆ ಪ್ರಯತ್ನ ಮಾಡಿದ್ದೀರಿ. ಓಕೆ, ಚೆನ್ನಾಗಿ ಹಾಡಿದಿರಿ. ಮತ್ತು ಇನ್ನೊಂದು ನಿಮ್ಮ ವಾಯ್ಸ್ ಕೂಡ ಅನುಕೂಲ ಆಗಿದೆ ಅದಕ್ಕೆ. ಬಟ್ ಸಂಗೀತ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆಮ್ಮ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. Thank you so much, sir. To the man who has created this, Guru Anna. Yeah, Chetna, ನಮಸ್ತೆ ಸರ್. namaste. Good singing. I think rare selection of song. It's one of my most favorite songs. It's on ಯಾಕೆಂದ್ರೆ- top of my playlist. ಓಕೆ, ಯಾಕೆ ನಾನು ಏನು ಕಾಂಪಿಟೇಷನ್ಲಿ ಈ ಸಾಂಗ್ ಕೇಳೇ ಇಲ್ಲ. ನಾನು ತುಂಬ ಸಮಯ ಆದಮೇಲೆ ಕೇಳೋದು ಈ ಸಾಂಗ್ನ. ಸೊ ಒಳ್ಳೆ ಸಿಂಗಿಂಗ್, ಗುಡ್ ಸಿಂಗಿಂಗ್. ಐ ರಿಯಲಿ ಫೀಲ್ ಯು ಆರ್ ವರ್ಕಿಂಗ್ ರಿಯಲಿ ಹಾರ್ಡ್. ಚರಣ ಎಲ್ಲದಕ್ಕಿಂತ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ, ವೈಲ್ ಯು ಸಿಂಗಿಂಗ್ ದಿಸ್ ಸಮ್ ಟ್ರೆಮಲ್ ಇನ್ ದ ವಾಯ್ಸ್ ದಟ್ ಈಸ್ ಶೋಯಿಂಗ್ ಎ ಲಿಟಲ್ ಔಟ್ ಆಫ್ ಪಿಚ್ ಅಂತ. ಆ್ಯಕ್ಚುಲಿ ಅದು ಹೆಂಗೆ ನ್ಯಾಚುರಲ್ ಟ್ರೆಮಲು ಇದೆ. ಇಟ್ಸ್ ಲೈಕ್ ದ ವಾಯ್ಸ್ ಶೇಕ್, ಶಿವರ್ ಆಗ್ತಾ ಇರುತ್ತೆ. ಅದು ಏನಕ್ಕೆ? ಆ್ಯಕ್ಚುಲಿ ವೆನ್ ಐ ಟ್ರಾನ್ಸಿಷನ್ ಆಗುವಾಗ ಲೋ ಪಿಚ್ಚಿಂದ ಹೈ ಪಿಚ್ಗೆ ಟ್ರಾನ್ಸಿಷನ್ ಆಗ ಐ ಡೋಂಟ್ ನೋ, ಟ್ರೈ ವೈಲ್ ಸಿಂಗಿಂಗ್ ಅದನ್ನೇ ತುಂಬ ಸ್ಲೋ ಆಗಿ, ವೆರಿ ಸ್ಲೋ ಟೆಂಪೋದಲ್ಲಿ ಹಾಡು. ದೆನ್ ಮೇಕ್ ಯು ಟ್ರೈ ಸಿಂಗಿಂಗ್ ಇಟ್ ಫಾಸ್ಟ್. ಈಗ ಚರಣ ಸಿಂಗ್ ಇದನ್ನ ವೆರಿ ಲೋ ಟೆಂಪೋ.
స్వార్థం లోభం మోహం మాదం రచనైనాడు మాయా మర్మం తెలియనೊಳಗೆ నువ్వೇ చేదೋಡು. ಇದು ಪಕ್ಕ ಇದೆ. ಈಗ ಇದನ್ನು ಫಾಸ್ಟ್ ಹೇಳುವಾಗ ಅದೇನೋ ಸಮ್ ಶಿವರ್ ಹ್ಯಾಪನಿಂಗ್ ಇನ್ ದ ವಾಯ್ಸ್. ಐ ಡೋಂಟ್ ನೋ ವೈ. ನಾನು ಕೇಳುವಾಗ ಹಂಗೆ ಅನಿಸ್ತು. ಚರಣ ಆಲ್ ದ ಪೋರ್ಷನ್ಸ್ ಏನಾದ್ರು ಸೊ ಅದೇ ಪಿಚ್ಚಲ್ಲಿ ಇರೋದಿಲ್ಲ ಅದು. ಸೊ ಇಟ್ ಸ್ಟಾರ್ಟ್ಸ್. ಈಗ ನೀನು ಹಾಡೋದು ಇಟ್ ವಾಸ್ ವೆರಿ ವೆರಿ ಕ್ಲೀನ್ ಸಿಂಗಿಂಗ್. ಸೊ ಮೇಕ್ ಇಟ್ ಅದೇ ಸ್ಲೋ ಇನ್ ದ ಫಾಸ್ಟ್ 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 ಆ್ಯಂಡ್ ಹಾಡಕ್ಕೆ ಹೋಗಿ. ಐ ಥಿಂಕ್ ದಟ್ ವಿಲ್ ಬಿ ಅ ಲಿಟಲ್ ಗ್ರಿಪ್ ಜಾಸ್ತಿ ಸಿಗುತ್ತೆ. ಓಕೆ, ಡೂ ವೆಲ್. ಜಸ್ಟ್ ಕೀಪ್ ಪ್ರಾಕ್ಟೀಸ್ ಮೇಕ್ಸ್ ಒನ್ ಪರ್ಫೆಕ್ಟ್. ಓಕೆ, ಥ್ಯಾಂಕ್ ಯು. Thank you so much, Guru Anna. Practice is the only mantra for success. So all the very best, Chetna. Very well, sir. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇ ಇಲ್ಲ. ಗುರು ಅವರ ಎಕ್ಸ್ಪ್ರೆಷನ್ ಅದು. ಗುರು ಅವರು ಏನು ಎಕ್ಸ್ಪ್ರೆಷನ್ ಕೊಡ್ತಾರೋ ಅದನ್ನು ಬಾಲು ಅವರು ಅಲ್ಲಿ ಮಾಡಿ ತೋರಿಸಿದ್ರು. ಇಲ್ಲಿ ಅದು ಅಷ್ಟು ಬರಲಿಲ್ಲ. ಮತ್ತು ಚರಣದಲ್ಲೂ ಕೂಡ ಒಂದು ಅಲ್ಲಲ್ಲಿ ಸ್ವಲ್ಪ ಇದಾಯಿತು, ಎಡವಟ್ರೆ ಆಯಿತು. Welcome back after the break to Kane Properties presents Namma Super Singer. ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಕೇನ್ ಪ್ರಾಪರ್ಟೀಸ್, ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ಹೆಚ್ಚಿನ ಬೆಂಬಲವನ್ನ ಸಹಕಾರವನ್ನ ನೀಡಿದ್ದಾರೆ ವಿಜಯನಾಥ್ ಇಂಟೀರಿಯರ್ಸ್ ಅಂಡ್ ಎಕ್ಸ್ಟೀರಿಯರ್ಸ್, ಜಸ್ಟ್ ಚೂಸ್ ಎಕ್ಸ್ ಸಂಡೇ, ಜೆಪಿ ಲೈಟಿಂಗ್ಸ್ ಅಂಡ್ ಅಪ್ಲಯನ್ಸಸ್, ಮೆಡ್ಫಾಸ್ಟ್ ಸೆರಮಿಕ್ಸ್ ಮಂಗಳೂರು, ಉಷಾ ಜ್ಯುವೆಲ್ಲರ್ಸ್ ಬಿಸಿ ರೋಡ್. ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂತ ಹೋಗ್ತಾ ಇದ್ದೇವೆ. ಏನಿಲ್ಲ ಏನಿಲ್ಲ ನಮ್ಮ ನಿಮ್ಮ ನಡುವೆ ಏನಿಲ್ಲ. ಸಾರಿ, ನಮ್ಮಿಬ್ಬರ ಮಧ್ಯೆ ಏನಿತ್ತು ಅಂತ ಈ ಸಾಂಗ್ ನನ್ನ ಹತ್ರ ಹೇಳ್ತಾ ಇದ್ದಾರೆ. ಅಲಕ ಮೇಡಮ್, ಹಾಗೇನಿಲ್ಲ. ಈ ಹಾಡನ್ನ ವೈಷ್ಣವಿ ಕಿಣಿ ಅವ್ರು ಹಾಡಿದ್ರೆ ಹೇಗಿರಬಹುದು? ಗುರುವಣ್ಣನ ಇನ್ನೊಂದು ಸೂಪರ್ ಹಿಟ್ ಸಾಂಗ್ ಅದು. ಓವರ್ ಟು ದ ನೆಕ್ಸ್ಟ್ ಕಂಟೆಸ್ಟೆಂಟ್, ವೈಷ್ಣವಿ ಕಿಣಿ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇ ಇಲ್ಲ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ನಿಜದಂತಿರುವ ಸುಳ್ಳಲ್ಲ ಸುಳ್ಳುಗಳೆಲ್ಲ ನಿಜವಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ. ಏನಿಲ್ಲ ಏನಿಲ್ಲ ಏನೇ ಇಲ್ಲ. ಕಳೆದ ದಿನಗಳಲ್ಲೇನೂ ಇಲ್ಲ ನೆನಪುಗಳಲ್ಲಿ ಏನಿಲ್ಲ. ಉತ್ತರ ದಕ್ಷಿಣ ಸೇರಿಸುತ್ತಿಂಬಲಿ ನೀನಿಲ್ಲ. ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇ ಇಲ್ಲ. ಕೆದಕಿದರೆ ಏನೇ ಇಲ್ಲ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ನಿಜದಂತಿರುವ ಸುಳ್ಳಲ್ಲ ಸುಳ್ಳುಗಳೆಲ್ಲ ನಿಜವಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ. ಏನಿಲ್ಲ
ಗುರುಕಿರಣ್ ಅವರ ಸ್ಪೆಷಲ್ ಎಪಿಸೋಡ್ ನಡೀತಾ ಇದೆ. ಇನ್ನೊಂದು ಸ್ಪೆಷಲ್ ಆದಂಥ ಒಂದು ಹಾಡನ್ನು ನೀವು ಹಾಡಿದ್ದೀರಾ. ಹೆಚ್ಚಾಗಿ ಪೆಪ್ಪಿ ನಂಬರ್ಸ್, ಫಾಸ್ಟ್ ನಂಬರ್ಸನ್ನು ಹಾಡುವಂಥ ನೀವು ಈ ಒಂದು ಸಿಂಪಲ್ ಆದಂಥ ಮೆಲಡಿ, ಸಿಂಪಲ್ ಅಂತ ಹೇಳೋದಿಲ್ಲ, ಕಾಂಪ್ಲಿಕೇಟೆಡ್ ಆಗಿದೆ, ಅದರ ಒಂದು ಮೆಲಡಿಯನ್ನು ಹಾಡಿದ್ದೀರಾ. ಎನಿ ಸ್ಪೆಸಿಫಿಕ್ ರೀಸನ್? ಈ ಸಾಂಗ್ ತುಂಬ ಅಂದರೆ ನಾರ್ಮಲ್ ಇಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಎಬ್ನಾರ್ಮಲ್ ಆಗಿದೆ, ಎಬ್ನಾರ್ಮಲ್ ಅಂದರೆ ಸ್ಪೆಷಲ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಅಂದರೆ ಇಟ್ಸ್ ವೆರಿ ಡಿಫ್ರೆಂಟ್ ಸಾಂಗ್. ನಮ್ಮ ಅಮ್ಮಂದು ಫೇವ್ರೆಟ್ ಸಾಂಗ್ ಇದು. ಓಕೆ. ಸೊ ಗುರುಕಿರಣ್ ಸರ್ದು ರೌಂಡ್ ಅಂತ ಹೇಳಿದ ಕೂಡಲೇ ಅವರು ಫಸ್ಟ್ ಅವರ ಮನಸ್ಸಲ್ಲಿ ಇದೇ ಹಾಡು ಬಂದಿದ್ದು. ಫಸ್ಟ್ ಆ್ಯಂಡ್ ಲಾಸ್ಟ್ ಚಾಯ್ಸ್. ಓಕೆ, ವೆರಿ ನೈಸ್ಲಿ ಸಾಂಗ್. ಜಡ್ಜಸ್ ಏನಂತಾರೆ ನೋಡೋಣ. ರಾಜ್ ಸರ್, ಹೇಗೆ ಅನಿಸ್ತು ವೈಷ್ಣವಿ ಕಿಣಿ ಅವರ ಈ ಹಾಡು? ವೈಷ್ಣವಿ ಎಸ್, ತುಂಬ ಒಳ್ಳೆ ಸಾಂಗ್ ಇದು. ಓವರ್ ಆಲ್ ಹೀಗೆ ಜಸ್ಟ್ ಹಿಂಗೆ ಕೇಳಬೇಕಾದ್ರೆ ಸಿಂಪಲ್ ಅನಿಸುತ್ತೆ, ಬಟ್ ತುಂಬ ಟಚ್ಚಿ, ತುಂಬ ಒಂಥರ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡುತ್ತೆ. ನೀವು ನನಗನ್ಸುತ್ತೆ ಯು ಹ್ಯಾವ್ ಡನ್ ಅ ಜಸ್ಟಿಸ್. ಬಟ್ ಏನಂದರೆ ಅಲ್ಲಲ್ಲೇ ತುಂಬ ಸಂಗತಿಗಳಿವೆ. ಏನಿಲ್ಲ ಅಲ್ಲೆಲ್ಲ ಟೇಲ್ ಇದೆಯಲ್ಲ ಪ್ರತಿ, ಅದೆಲ್ಲ ಸ್ವಲ್ಪ ಮಿಸ್ ಆಗ್ತಾಯಿತ್ತಾ ಅಂತ, ಸ್ವಲ್ಪ ಎಬ್ರಪ್ಟ್ ಕಟ್ ಆಗ್ದಂಗೆ ಆಗ್ತಾಯಿತ್ತು. ಆ ಟೇಲ್ಗಳು, ಐ ಮೀನ್ ಎಂಡಿಂಗ್ ಲ್ಯಾಂಡಿಂಗ್ ನೋಟ್ಸ್ ಅದೆಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಬಿಕಾಸ್ ಇಟ್ ಈಸ್ ಬ್ಯಾಕ್ಗ್ರೌಂಡ್ ಏನು ತುಂಬ ಬ್ಯಾಂಕ್ ಥರ ತುಂಬ ಮ್ಯೂಸಿಕಲ್ ಆಗಿಲ್ಲ, ಏಕೆಂದರೆ ಸಿಂಪಲ್ ಆಗಿದೆ. ಬಟ್ ಏನಂದರೆ ಸಿಂಗಿಂಗ್ ತುಂಬ ಇಂಪಾರ್ಟೆನ್ಸ್ ಇದೆ ಇದರಲ್ಲಿ. ಇವನ್ ಚರಣದಲ್ಲಿಯೂ ಹೈಯರ್ ನೋಟ್ಸ್ ಬರಬೇಕಾದ್ರೆ ಸ್ವಲ್ಪ ಅದೇ ನಾನು ಹೇಳಿದಲ್ಲ, ಟೇಲ್ಸ್ ಎಲ್ಲ ಸಾಂಗ್ನ ಲೈನ್ ಎಂಡ್ ಟೇಲ್ಸ್ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಅದರ್ವೈಸ್ ಚೆನ್ನಾಗಿ ಕೇಳ್ತಾ ಇತ್ತು. ಆಮೇಲೆ ಪ್ರಶ್ನೆಗೆ ಉತ್ತರ ಅಂತ ಬರ್ತಾ ಇತ್ತಲ್ಲ, ಅದೆಲ್ಲ ಒಂದು ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳಿದೆ, ಸಂಗತಿಗಳಿದ್ದು. ಬಿಕಾಸ್ ದಿಸ್ ಇಸ್ ವೆರಿ ಸೂತಿಂಗ್ ಟಚಿ ಸಾಂಗ್, ರೊಮ್ಯಾಂಟಿಕ್ ಸ್ಯಾಡ್ ಸಾಂಗ್ ಅಂತಲೇ ಹೇಳ್ಬೋದು. ಅಂದರೆ ಇದರಲ್ಲಿ ಎಪೀಲ್ ಇದೆ ಸಾಂಗಲ್ಲಿ, ಬಟ್ ಅದು ಎಪೀಲೆಲ್ಲ ಆ ಸಂಗತಿಗಳಲ್ಲಿ ಬಂದರೆ ಇಟ್ ವಿಲ್ ಬಿ ಕಂಪ್ಲೀಟೆಡ್. ಹಾಗೆ ಇಟ್ ವಾಸ್ ಸೌಂಡಿಂಗ್ ಗುಡ್, ಓವರ್ ಆಲ್ ಚೆನ್ನಾಗಿತ್ತು. ಬಟ್ ಆ ಚಿಕ್ಕ ಚಿಕ್ಕ ಸಂಗತಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇಟ್ ವಿಲ್ ಸೌಂಡ್ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ರಾಜ್ ಸರ್. ಸಾವಿರಾರು ಹಾಡುಗಳಿಗೆ ಸಾಹಿತ್ಯವನ್ನು ಕೊಟ್ಟು ಮ್ಯೂಸಿಕ್ ಡೈರೆಕ್ಟರ್, ಆ್ಯಕ್ಟರ್, ಒಂದು ಟೋಟಲ್ ಪ್ಯಾಕೇಜ್ ಅಂತ ಇರೋರು ವಿ ಮನೋಹರ್ ಸರ್ ಅವರು ನಮ್ಮ ಸೆಟ್ ಮೇಲಿದ್ದಾರೆ. ಅವರಿಗೆ ಈ ಹಾಡು ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಸರ್ ಪ್ಲೀಸ್. ಈ ಹಾಡಿನ ಒಂದು ಸಂಯೋಜನೆ ಮತ್ತು ಗೀತರಚನೆ, ಈ ಸಂದರ್ಭ ಎಲ್ಲ ನಾನು ನೋಡಿ ಒಂದು ಖುಷಿಪಟ್ಟಂಥ ದಿನಗಳು, ಆ ದಿನಗಳು ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ಇದು ಈ ಟ್ಯೂನ್ ಎಷ್ಟು ಒಂದು ಮೆಲೋಡಿಯಸ್ ಆಗಿದೆಯೋ, ಸಾಹಿತ್ಯ ಕೂಡ ಉಪೇಂದ್ರ ಬರೆದಿದ್ದು. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ, ಎಲ್ಲ ಡಬಲ್ ಮೀನಿಂಗ್ ಅಂದರೆ ಈ ಥರ. ಇದು ಪಾಸಿಟಿವ್ ಡಬಲ್ ಮೀನಿಂಗ್. ಏನಿಲ್ಲ, ಏನೇನಿಲ್ಲ ಅನ್ನೋದು ಕ್ವಶನ್ನು, ಏನಿಲ್ಲ ಅಂತ ಅನ್ನೋ ಅರ್ಥ ಆಗುತ್ತೆ. ಸೊ ಇಂಥ ಒಂದು ಅದ್ಭುತವಾದ ಸಾಹಿತ್ಯ ಉಪೇಂದ್ರದಲ್ಲಿ ಬರೆದಿದ್ರು. ಆಮೇಲೆ ಈ ಟ್ಯೂನ್ ಕೂಡ ಅಷ್ಟೇ, ಅದು ನಿನ್ನ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ತಮ್ಮ ಥ್ಯಾಂಕ್ ಯು ಸರ್. ಈ ಹಾಡು ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಹಾಡಿದೆ. ಆದರೆ ಮತ್ತೆ ಚರಣದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ ಚರಣದ ಪೋರ್ಷನ್ ಮಾತ್ರ ಅಲ್ಲಿ ಸ್ವಲ್ಪ ಅವಸರ ಆಯಿತು, ಸ್ವಲ್ಪ ಶ್ರುತಿ ಸ್ವಲ್ಪ ಆಚೀಚೆ ಆಯಿತು. ಅದನ್ನೆಲ್ಲ ಕರೆಕ್ಟ್ ಮಾಡ್ಕೋಬೇಕು. ಪಲ್ಲವಿ ಎಷ್ಟು ಮುದ್ದಾಗಿ ಹಾಡಿದೆಯೋ, ಚರಣ ಸ್ವಲ್ಪ ಗೊಂದಲ ಆಯಿತು. ಆ ಗೊಂದಲ ಎಲ್ಲ ಕಡಿಮೆ ಮಾಡು, ಚರಣನ ಜಾಸ್ತಿ ಪ್ರಾಕ್ಟೀಸ್ ಮಾಡು. ಪಲ್ಲವಿ ಎಷ್ಟು ಚೆನ್ನಾಗಿ ಬರುತ್ತೋ ಚರಣನ ಅಷ್ಟೇ ಚೆನ್ನಾಗಿ ಬರಬೇಕು. ಯಾಕಂದರೆ ಗುರು ಅವರ ಸಂಯೋಜನೆ ಎಲ್ಲವೂ ಒಂದು ಮೆಲಡಿ ಪ್ಲಸ್ ವೆಸ್ಟರ್ನ್ ಎಲ್ಲ ಮಿಕ್ಸ್ ಬ್ಲೆಂಡೆಡ್, ಒಂದು ಒಳ್ಳೆ ಬ್ಲೆಂಡ್ ಅದು. ಅದನ್ನು ಹಾಡುವಾಗ ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಸೊ ಹಾಗಾಗಿ ಚೆನ್ನಾಗಿ ಹಾಡಿದ್ಯಾ, ಆದರೆ ಚರಣದಲ್ಲಿ ಬರುವಾಗ ಅಷ್ಟು ನನಗೆ ಇದಾಗಲಿಲ್ಲ, ಅಷ್ಟು ಲೈಕ್ ಆಗಲಿಲ್ಲ. ಅದನ್ನೆಲ್ಲ ಸರಿ ಮಾಡ್ಕೊ. ಒಳ್ಳೆ ವಾಯ್ಸು, ನಿನಗೆ ಒಳ್ಳೆ ಫ್ಯೂಚರ್ ಇದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮನೋಹರ್ ಸರ್. ಇದೀಗ ನಮ್ಮ ಮಹಾಗುರುಗಳು ಗುರುವಣ್ಣ, ಓವರ್ ಟು ಯು. ವೈಷ್ಣವಿ, ಎಸ್ ಸರ್. ಈ ಪರ್ಟಿಕ್ಯುಲರ್ ಸಾಂಗ್ ಬಂದಾಗ ನನಗೆ ಅಣ್ಣ ಹೇಳ್ದಂಗೆ ಹಳೆ ನೆನಪು ಒಂದಷ್ಟು ಬರುತ್ತೆ. ಈ ಸಾಂಗ್ ಆ್ಯಕ್ಚುಲಿ ನಾವು ಉಪೇಂದ್ರ ಜಾಸ್ತಿ ಕಂಪೋಸಿಂಗು, ಕತೆ ಮತ್ತು ಕಂಪೋಸಿಂಗ್ ಜೊತೆಗೆ ಮಾಡಿದ್ದು. ಆಗ ನಾನು ಉಪೇಂದ್ರ ಫ್ರೆಂಡ್ಸ್ ಆಗಿದ್ದರಿಂದ ಜೊತೆಗೆ ಇರ್ತಿದ್ವಿ ಯಾವಾಗಲೂ. ಈ ಟೈಮಲ್ಲಿ ಮದುವೆ ಆಗಿತ್ತು ನಾನು, ನನ್ನ ಹೆಂಡತಿಗಿಂತ ಜಾಸ್ತಿ ಉಪೇಂದ್ರ ಜೊತೆ ಇದೆ. ಒಂದು ಕಂಪೋಸಿಂಗ್ಲ ಮಲ್ತೀನಿ ಎಂಕುಲು ಕಂಪೋಸಿಂಗ್ ಕತೆಲ ಮೂಲ ಸುರತ್ ಕಳ್ದು KRS ಗೆಸ್ಟ್ ಹೌಸ್ ಇತ್ತಾನೆ. ಸೊ ಆ ಗೆಸ್ಟ್ ಹೌಸ್ ಎಂಕುಲು
ಅಪ್ಪಗ ಫ್ರೆಂಡ್ಸ್ ಇತ್ತೇರು ಸೊ ಆ ಗೆಸ್ಟ್ ಹೌಸ್ ಎಂಕುಲ್ ಪೋದು ಕುಲ್ದು ದ ಹೋಲ್ ಸ್ಕ್ರಿಪ್ಟ್ ಮಸ್ತ್ ಪೋರ್ಷನ್ಸ್ ಎಂಕುಲು ఒక ಸಾಂಗ್ ಕಂಪೋಸಿಂಗ್ ಅಲ್ಪ ಮಲ್ತೀನಿ ಏನಿಲ್ಲ ಎಂಕುಲ್ ಕಂಪೋಸ್ ಮಲ್ಪನಾಗ ಐ ಸ್ಟಿಲ್ ರಿಮೆಂಬರ್ ಇಟ್ ವಾಸ್ ಅಬೌಟ್ 2 o'clock ಇನ್ ದ ನೈಟ್ ಏನಿಲ್ಲ ವರ್ಡ್ ಕೊರಿಯರ್ ಉಪೇಂದ್ರ ವರ್ಡ್ ಕೊರ್ನಿ ಪಣಗ ಆಪೋಸಿಟ್ ಪ್ರೇಮ ಇತ್ತನೆ ಸೊ ಅಪ್ಪಾಗ ಅಕ್ಕಲ ಉಲ್ಲ ಇದನ್ನ ದೇ ವಾಸ್ ಸಮಥಿಂಗ್ ಗೋಯಿಂಗ್ ಆನ್ ಬಿಟ್ವೀನ್ ದೆಮ್ ಅಂದ ಒಂಜಿ ರೂಮರ್ಸ್ ಇತ್ತಂದು ಐಕ್ ಒಂದೇನು ಜಸ್ಟ್ ಲೆಟ್ಸ್ ಫ್ಯೂಯಲ್ ಸಮಥಿಂಗ್ ಅಂದ ರಡ್ಡು ಲಾಪುಂಡು ಏನಿಲ್ಲ ಅಂದ್ ಲಾಪುಂಡು ಏನೇನಿಲ್ಲ ಅಂದ್ ಲಾಪುಂಡು ಅಂದ ಮೋಸ್ಟ್ ನೈಸೆಸ್ಟ್ ಲೈನ್ ದೇರ್ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀ ನಲ್ಲ ನೀ ನಲ್ಲ ಅನ್ಲಾಪುಂಡು ನೀ ನಲ್ಲ ಅನ್ಲಾಪುಂಡು ಸೊ ಇಟ್ಸ್ ಲೈಕ್ ಪೂರ ದ ಹೋಲ್ ಸಾಂಗ್ ವಾಸ್ ಅ ಡಬಲ್ ಮೀನಿಂಗ್ ಇಟ್ ವಾಸ್ ಸೊ ಹಿಂಗೆ ನಿಜಾದ ಅನ್ಪುಂಡ ಫಾರ್ ಎ ಆ್ಯಂಡ್ ಉಪೇಂದ್ರ ಸಾಂಗ್ ಸೆಲೆಕ್ಷನ್ ಹೆಂಗೆ ಮಲ್ತೀನಿ ಕಂಪೋಸಿಂಗ್ ಒಂಜಾತ್ ಮಲ್ತಿದ್ದ ಸಾಂಗ್ ಸೆಲೆಕ್ಷನ್ ಮಲ್ತೀನಿ ಅಣ್ಣ ಫೈನಲ್ ಓ ಪಾರ್ಟ್ನ ಒಂದು ಈವನ್ ಆ್ಯಕ್ಚುಲಿ ಬರೀ ಓಳು ವಾಸ್ ನಾಟ್ ಇನ್ ದ ಲಿಸ್ಟ್ ಸುರುಕ ಮೇನ್ ಲಿಸ್ಟ್ ಇಡ್ತಿಜಿ ಬರೀ ಓಳು ಸಾಂಗ್ ಕೇಳಿ ಕೂಡಲೇ ಅಣ್ಣೆ ಬಂಡರಿಜಿ ಒಂದು ವರ್ಕ್ ಆಪುಂಡು ಒಂದೇನು ಪಾಡ್ಲೆ ಸೊ ಮಾರಿಕಣ್ಣು ಹೋರಿಮೆ ಆಗೆಲ್ಲ ಎಂಕ್ಲ ಆತ ಮನಸ್ಸೆತ್ತಿಜಿ ಸಾಂಗ್ ನಮಿತ್ ಐ ಫೆಲ್ಟ್ ಇಟ್ ವಾಸ್ ಟೂ ರೆಗ್ಯುಲರ್ ಲೋಕಲ್ ಸಾಂಗ್ ಅಂದು ಅಣ್ಣೆ ಅವನ್ ತೂಸತೆಗೆ ಬಂದಿರೋ ಒಂದು ವರ್ಕ್ ಆಪುಂಡು ಒಂದು ಟ್ರೈಮಲ್ ಪ್ಲೇ ಸೊ ಇಟ್ಸ್ ಲೈಕ್ ಎಂಕ ಮಸ್ತ್ ಇನಿಷಿಯಲ್ ಸೆಲೆಕ್ಷನ್ಸ್ ಆರೆ ಮಲ್ತು ಅಂತೀನಿ ಸೊ ಏನಿಲ್ಲ ವಾಸ್ ಆಲ್ಸೋ ಸೆಲೆಕ್ಷನ್ ಆರ್ ಹಿ ವಾಸ್ ದೇರ್ ವೆನ್ ವಿ ರೆಕಾರ್ಡೆಡ್ ದ ಸಾಂಗ್ ಐ ಸ್ಟಿಲ್ ರಿಮೆಂಬರ್ ಹಿ ವಾಸ್ ದೇರ್ ವೆಲ್ ರೆಕಾರ್ಡಿಂಗ್ ದ ಸಾಂಗ್ ಸೊ ಇಂದು ತಬ್ಲಾ ರೆಕಾರ್ಡ್ ಮಲ್ಪನಾಗ ಹಿ ವಾಸ್ ಆಕಾಶ್ ಸ್ಟುಡಿಯೋ ಇತ್ತೇರು ಒಂದೊಂದು ಈ ಪದ್ಯಕ್ಕೆ ಏನಾಗ ಇಟ್ಸ್ ಲೈಕ್ ಹೊಸ ಸಿಂಗರ್ ಬಂದೇನಿ ಪ್ರತಿಮಾ ಅಂದ್ ಹ ಸೆಕೆಂಡ್ ಸಾಂಗ್ ಅಲ್ಲ ಫಸ್ಟ್ ಸಾಂಗ್ ಶಿ ಸ್ಯಾಂಗ್ ಫಾರ್ ಮೀ ಇನ್ ಫಿಲ್ಮ್ ಎ ಚಾಂದನಿ ಆಯ್ತಮ್ಮ ಬೊಕ್ಕ ಒಂದು ಬಂತೀನಿ ಅಂಡ್ ಶೀಸ್ ಗಾಟ್ ಅ ಲವ್ಲಿ ಸ್ಟ್ರೆಂತ್ ಇನ್ ದ ವಾಯ್ಸ್ ಒಂದು ಆಲ್ ಪಂಡಿ ಬೊಕ್ಕ ದಟ್ಸ್ ಲೈಕ್ ದ ವಾಯ್ಸ್ ಆಲ್ಸೋ ಆತ್ ಸೂದಿಂಗ್ ಇತ್ತು ವಾಯ್ಸ್ ನಿನ್ನ ವಾಯ್ಸ್ ಕೆನ್ನಂಗಲ್ಲ ಅಂಚನೆ ಹಾಕೊಂಡು ಯಾರ್ ಪಕ್ಕ ಸೂಟ್ ಹಾಕೊಂಡು ಸಾಂಗ್ ಪಣ್ಲಕ್ಕ ಚರಣ ಪೋಂಡು ಒಡೆ ಪೋಂಡು ಪಿಚ್ಚಿಂಗ್ ಶ್ರುತಿ ಕುಲ್ಲುಂಡೆ ವೈಷ್ಣವಿಗಿಲ್ಲ ಬಂದಂದು ಪೋನು ವಾಯ್ಸ್ ಬಾರಿ ಪೋಡು ಶ್ರುತಿ ಕುಲ್ಲುಂಡೆ ಅಂದು ನಿಕ್ಕಲ ಐಲ್ ಬಿ ಸೇಮ್ ಥಿಂಗ್ ಇಫ್ ಯು ಸಿಂಗ್ ಇನ್ ಪಿಚ್ ದಿಸ್ ವಿಲ್ ಸೌಂಡ್ ಆಸಮ್ ಇಟ್ಸ್ ಎ ಟಫ್ ಚರಣ ಆ್ಯಕ್ಚುಲಿ ಅವಲ ಬೇತೆ ಸ್ವರಗ ಹೋಗ್ಬೋದು ಸೊ ಇಟ್ಸ್ ಎ ಲಿಟಲ್ ಟಫ್ ಸಾಂಗ್ ಟು ಸಿಂಗ್ ಪಲ್ಲವಿ ಪೋರ್ಷನ್ಸ್ ಯು ಆರ್ ಜಸ್ಟ್ ಎಕ್ಸಲೆಂಟ್ ಅಂಡ್ ವಾಯ್ಸ್ ಈ ಸಾಂಗ್ ಮಸ್ತ್ ಸೂಟ್ ಆಗುಂಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ವಾಯ್ಸ್ ಗರನೆ ಗರ ಗರನೆ ಗರನೆ ಗರ ಗರನೆ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಗುರು ಅವರ ಎಕ್ಸ್ಪ್ರೆಷನ್ ಅದು ಗುರು ಅವರು ಏನು ಎಕ್ಸ್ಪ್ರೆಷನ್ ಕೊಡ್ತಾರೋ ಅದನ್ನು ಬಾಲು ಅವರು ಅಲ್ಲಿ ಮಾಡಿ ತೋರಿಸಿದ್ರು ಇಲ್ಲಿ ಅದು ಅಷ್ಟು ಬರಲಿಲ್ಲ ಮತ್ತು ಚರಣದಲ್ಲೂ ಕೂಡ ಒಂದು ಅಲ್ಲಲ್ಲಿ ಸ್ವಲ್ಪ ಇದಾಯಿತು ಎಡವಟ್ರೆ ಆಯಿತು ವಿರಾಮದ ನಂತರ ಮತ್ತೆ ಸ್ವಾಗತ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲಾಯ್ಕಾ ದ ಸಾರಿ ಶಾಪ್. ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಇಂದ್ರಾಡಿ ಅಮೃತ್ ಪ್ಯಾಲೇಸ್ ಮುಕ್ಕ, ಜೆಪಿ ಲೈಟಿಂಗ್ಸ್ ಅಂಡ್ ಅಪ್ಲಯನ್ಸಸ್. ಇವರಿಗೆಲ್ಲ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಇಂದಿನ ಸಂಚಿಕೆಯ ವಿಶೇಷತೆ ಗುರು ಕಿರಣ್ ಸ್ಪೆಷಲ್. ಗುರು ಕಿರಣ್ ಸ್ಪೆಷಲ್ ಅಂತ ಹೇಳಿದ್ರೆ ಇವರ ಎಷ್ಟೊಂದು ವೆರೈಟಿಯಲ್ಲಿ ಪಿಕ್ ಮಾಡಿ ಆಯ್ದು ನಮ್ಮ ಟಾಪ್ 11 ಸೆಮಿಫೈನಲಿಸ್ಟ್ ಅವರ ಸ್ಪೆಷಲ್ ಸಾಂಗ್ಸ್ ಅನ್ನ ನಮ್ಮ ಮುಂದೆ ಹಾಡ್ಲಿಕ್ಕಿದ್ದಾರೆ. ಆದರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂತ ಹೋಗುವ ಮೊದಲು ಐ ವಾಂಟ್ ಆಸ್ಕ್ ಗುರುವಣ್ಣ ಸಮಥಿಂಗ್. ನಮ್ಮ ಸೂಪರ್ ಸಿಂಗರ್ ಈ ವೇದಿಕೆ ಫ್ರಮ್ ಥೌಸಂಡ್ಸ್ ಆಫ್ ಕಂಟೆಸ್ಟೆಂಟ್ಸ್ ವಿ ಹ್ಯಾವ್ ಫಿಲ್ಟರ್ಡ್ ಅಂಡ್ ವಿ ಹ್ಯಾವ್ ಗಾಟ್ ದ ಟಾಪ್ 11 ಸೆಮಿಫೈನಲಿಸ್ಟ್. ಅಕಲ್ ಪೂರ ಅಕಲ್ನ ಫೇವ್ರೇಟ್ಸ್ ಇನ್ ಪತ್ತೊಂದು ಬರೋಂದುಲ್ಲೇರಿ ಅಕಲ್ ಪದ್ಯ ಪನ್ನಾಗಿರೇಗ ಆಯ್ತಾ ಫ್ಲಾಶ್ ಬ್ಯಾಕ್ ಮೆಮರೀಸ್ ದ ಪ್ರೊಸೀಜರ್ ದ ಪ್ರೋಗ್ರೆಸ್ ಅವು ಪೂರ ನೆನಪ ಒಂದುಂಟು. I'm sure each of your songs is a favorite, definite. But is there some one song that stands out on your whole list? Maybe for a reason, maybe just for no reason. Is there anything that one particular it's like favorite? every song that memories come. I forgot to tell ಏನillade soon after a padya okay and okay pettige you have to celebrate
ಅಪ್ಪಗ ಹಿಂಗೆ ಏರ್ಲ ವಿಚ್ ಟು ನಾಟ್ ಹ್ಯಾವ್ ಲಿಕ್ಕರ್ ಯಾನಪ್ಪ ಕುಡ್ಲಾಟ ಪರಂತುಜಿ ನಾರ್ ಉಪೇಂದ್ರ ಹೋಲ್ ಟೀಮ್ ಲಿಕ್ಕರ್ ಪರಂತುಜಿ ಸೊ ಸೆಲೆಬ್ರೇಟ್ ಎಂಜಾಯ್ ಮಲ್ಪೋನು ಆಯ್ ಬೊಕ್ಕ ಇಂಕುಲು ಮೂಲು ಸೆಂಟರ್ ಸರ್ಕಲ್ಗೆ ಬತ್ತ ಸುರತ್ಕಲ್ ಸರ್ಕಲ್ಗೆ ಬರ್ತದೆ ಚಾತ ಅಂಗಡಿ ಚಾ ಪಾರಿಯ ಒಂದು 5 ಗಂಟೆ ಕಾಂಡೆ ಸೊ ದ್ಯಾಟ್ ವಾಸ್ ಹೌ ವಿ ಸೆಲೆಬ್ರೇಟೆಡ್ ಟ್ಯೂನ್ ಓಕೆ ಆಯ್ನ ಈಗ ಲೈಕ್ ಸ್ಪೆಷಲ್ ಸಾಂಗ್ ಪಂಡ ಎವ್ರಿ ಸಾಂಗ್ ಅಂಕುಲು ಎಂಜಾಯ್ ಮಲ್ಪನಾಗ ಇಟ್ಸ್ ಎ ಪ್ರಾಸೆಸ್ ಸುರು ಕೊಂಚ ಐಡಿಯಾ ಬರ್ಪುಂಡು ಬೊಕ್ಕ ಐತ ಮಿತ್ತು ವರ್ಕ್ ಮಲ್ಪ ಇಟ್ಸ್ ಎ ಬಿಲ್ಡಿಂಗ್ ಕಟ್ಟಿಲಕ್ಕ Definitely, pura Aditya, they are all your kids. Yeah. Each and every song is your kid. You can't take one favorite. I can't differentiate, but Onji standing out is Sum Sumne. That was my first composing. First song composed maltina picture. First day, first song okay and that was Sum Sumne. That is a little first recording. I still remember the nervousness of recording the first song. Was our team working? Yanenchakulda pathirnu. The first direction malpnaga, I had something in mind and I wanted exactly the same way. How I had tough time to convey with them. In Malla musicians upper. Akul ena tuisatike, I was of course Mano's assistant and the way they look an assistant lakatu on there. So how I convince them and how when you read the incident, they'll start respecting me. Our total process was just amazing. The recording of Sum Sum. Okay, wow. We're on 2 lines from that, please. Sum Sumni nagtale rim jimni minsale ಯೌವನವೇ ಐಲೈಲು ಹೃದಯಗಳ ಬೇಕ್ ಫೇಲು ಆಕ್ಸಿಡೆಂಟ್ ಆಗೋಗಿದೆ. Thank you so much. Thank you, Guru Anna. That was really nice. So, ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗುರು ಅಣ್ಣ ಸ್ಪೆಷಲ್ ಅಂದ್ರೆ ದ ಸ್ಪೆಷಲ್ ಎಪಿಸೋಡ್ ಆಫ್ ಗುರು ಕಿರಣ್ ಹಿಟ್ಸ್. ಇನ್ನೊಂದು ಹಿಟ್ ಹಾಡನ್ನ ತಗೊಂಡು ಬರ್ತಾ ಇದ್ದಾರೆ ನಮ್ಮ ಮುಂದಿನ ಪಾರ್ಟಿಸಿಪೆಂಟ್, ದ ಮೋಸ್ಟ್ ಕನ್ಸಿಸ್ಟೆಂಟ್ ಆಫ್ ದ ಲಾಟ್, ನಿಹಾಲ್ ಟಾರೋ. ಹೌಲ ಹೌಲ ಸಮನಾದ ತೇಜ ಅನ್ನಿರೆಲ್ಲರೂ ಮುಗಿ ಗರನೆ ಗರ ಗರನೆ ಗರನೆ ಗರ ಗರನೆ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಗರನೆ ಗರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲನಾಮಣಿ ಗಜಗಾಮಿನಿ ಒಳ್ಳುಕೋ ಜಡೆಗೆ ಕುಲುಕೋ ಜಡೆಗೆ ತಲೆ ತಿರುಗಿದೆ ಹರದಿಲ ತಿರುಗಿದೆ ಅಮಲಿನಲಿ ನಾಗವಲ್ಲಿ ಕರನೆ ಕರ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಕರನೆ ಕರ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಖಡ್ಗದಂತೆ ಮೊನಚು ನಿನ್ನ ಕಣ್ಣ ಅಂಚು ಬಾನ ಸೀಳು ಮಿಂಚು ನಿನ್ನ ನಗೆಯ ಸಂಚು ಖಡ್ಗದಂತೆ ಮೊನಚು ನಿನ್ನ ಕಣ್ಣ ಅಂಚು ಬಾನ ಸೀಳು ಮಿಂಚು ನಿನ್ನ ನಗೆಯ ಸಂಚು ನಿನ್ನ ಪಾದ ಹೆಜ್ಜೆಯ ಹಿಡುವೆಡೆ ಭೂ
ಕಂಪನ ಗುಟ್ಟಾಗಿ ನಡೆಯುತ್ತಿದೆ ಬೆವರಿದ ನಿನ್ನ ಸೌಂದರ್ಯದ ವಯ್ಯಾರದ ಜಲಕ್ಕೆ ಸಿಲುಕಿ ಆ ಸೂರ್ಯ ಹೌಳ ಹೌಳ ಕರನೆ ಕರನೆ ತಿರುಗಿದೆ ಧರಣೆ ನಿನ್ನ ನೋಡಿದರುಣೆ ಕರನೆ ತಿರುಗಿದೆ ಧರಣೆ ನಿನ್ನ ನೋಡಿದರುಣೆ ಲಲನಾಮಣಿ ಗಜಗಾಮಿನಿ ಬಳ್ಳುಕೋ ನಡಿಗೆ ಗುಳ್ಳುಕೋ ಜಡೆಗೆ ತಲೆ ತಿರುಗಿದೆ ಧರದಿನ ತಿರುಗಿದೆ ಅಮಲಿನಲಿ ದಂತ ಬಣ್ಣ ಟೊಂಕ ಸಣ್ಣ ಎಂತ ಕಾಂತಿಯಣ್ಣ ಕಂಡು ತಾರ ಚಿನ್ನ ದಂತ ಬಣ್ಣ ಟೊಂಕ ಸಣ್ಣ ಎಂತ ಕಾಂತಿಯಣ್ಣ ಕಂಡು ತಾರ ಚಿನ್ನ ನಿನ್ನ ಕಂಡು ಮುದಗೊಂಡು ಸೋಲನ್ನೇ ಅರಿಯದ ಈಶೂರನು ನಿನ್ನಂದಕ್ಕಿನ್ನು ಶರಣು ಒಲಿದು ಬಾ ನಲಿದು ಬಾ ಸವಿಸಲ್ಲಾಪಕ್ಕೆ ಪಲ್ಲಂಗಕ್ಕೆ ಮದನ ಪದವ ಪಡಿಸೋಣ ನಾಗವಲ್ಲಿ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿದರುಣೆ ಕರನೆ ತಿರುಗಿದೆ ಧರಣಿ ನಿನ್ನ ನೋಡಿದರುಣೆ ಲಲನಾಮಣಿ ಗಜಗಾಮಿನಿ ಬಳ್ಳುಕೋ ಅನ್ನಡಿಗೆ ಅಗುಳ್ಳುಕೋ ಜಡೆಗೆ ತಲೆ ತಿರುಗಿದೆ ಹರೆದಿನ ತಿರುಗಿದೆ ಅಮಲಿನಲಿ ಗುರು ಅವರ ಎಕ್ಸ್ಪ್ರೆಷನ್ ಅದು. ಗುರು ಅವರು ಏನು ಎಕ್ಸ್ಪ್ರೆಷನ್ ಕೊಡ್ತಾರೋ ಅದನ್ನು ಬಾಲು ಅವರಲ್ಲಿ ಮಾಡಿ ತೋರಿಸಿದ್ರು. ಇಲ್ಲಿ ಅದು ಅಷ್ಟು ಬರಲಿಲ್ಲ. ಮತ್ತು ಚರಣದಲ್ಲೂ ಕೂಡ ಅಲ್ಲಲ್ಲಿ ಸ್ವಲ್ಪ ಇದಾಯಿತು, ಎಡವಟ್ರೆ ಆಯಿತು. ಏನ್ ಎನರ್ಜಿ! ನಾನು ಸಡನ್ ನೋಡ್ಬಿಟ್ಟೆ, ನೀವೇ ಹಾಡ್ತಾ ಇದ್ದೀರಾ, ಅದು ಮ್ಯೂಸಿಕ್ ಅಲ್ಲೇ ಇತ್ತ ಅಂತ ನೀವೇ ಹೇಳಿದ್ದ? ನಾನೇ ಇನ್ನೊಂದ್ಸಲ ಹೇಳಿ. ಅದೇ ಹೌಲ 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 ಹೌಲ. ಏನ್ ಎನರ್ಜಿ! ಅಷ್ಟು ಎನರ್ಜಿ ಹಾಕುವಾಗ್ಲೂ ಫೇಸ್ ಎಕ್ಸ್ಪ್ರೆಷನ್ ಅಂತೂ ಬ್ಲ್ಯಾಂಕ್ ಇದೆ. ಏನ್ ಚೇಂಜಸ್ ತಂದಿರ್ಲಿಲ್ಲ ಅಲ್ಲ? ಟ್ರೈ ಮಾಡಿದ್ರಾ? ಸ್ವಲ್ಪ ಟ್ರೈ ಮಾಡಿದ್ರಿ, ಆದ್ರೂ ಏನಾಗಿಲ್ಲ. ಸಿಂಗಿಂಗ್ ಅಂತೂ ಹಾಗೆ ಹೋಗ್ತಾ ಇದೆ. ಎಫರ್ಟ್ಲೆಸ್ ಸಿಂಗಿಂಗ್, ಸ್ಮೂತ್ ಸಿಂಗಿಂಗ್, ಫೇಸ್ ಬ್ಲ್ಯಾಂಕ್. ಎನಿವೇಸ್, ಸೂಪರ್ ಸಾಂಗ್. ರಿಯಲಿ ಎಂಜಾಯ್ಡ್ ಇಟ್. ವೆರಿ ನೈಸ್ ಸೆಲೆಕ್ಷನ್. ಈ ಸಾಂಗ್ ಸೆಲೆಕ್ಷನ್ ಮಾಡಲಿಕ್ಕೆ ಏನಾದರೂ ರೀಸನ್? ಸಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಗುರುವಣ್ಣನ ಸಾಂಗ್ಸ್ ಅಂದ್ರೆ ಎಷ್ಟೊಂದು ವೆರೈಟಿ ಇದೆ. ಫಸ್ಟ್ ಆಫ್ ಆಲ್ ಅದ್ರಲ್ಲಿ ಯಾವ್ದು ಸಿಲೆಕ್ಟ್ ಮಾಡೋದು ಅಂತಾನೆ ಒಂದು ಚಾಲೆಂಜ್. ಇದನ್ನ ಸಿಲೆಕ್ಟ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ರೀಸನ್ ಇರ್ಬೇಕಲ್ಲ? ಇದು ಆ್ಯಕ್ಚುಲಿ ನಮ್ಮ ಗುರುಗಳು ಇದನ್ನು ಸಜೆಸ್ಟ್ ಮಾಡಿದ್ರು.
ಗುರುಗಳು ಸಜೆಸ್ಟ್ ಮಾಡಿ. ನಾನು ಕೇಳಿದ್ದೆ, ನನಗೆ ಇಷ್ಟ ಆಗಿದೆ ಈ ಸಾಂಗ್, ಅದಕ್ಕೆ ಇದನ್ನೇ ಹಾಡಿದ್ದು. ಓಕೆ, ಟುವರ್ಡ್ಸ್ ದ ಜಡ್ಜಸ್, ಅಲಕಾ ಮೇಡಮ್ ಹೇಗನ್ನಿಸ್ತು? ಹೌಲ ಹೌಲ ನಿಹಾಲ್, ಎಸ್ ಮ್ಯಾಮ್. ಆ್ಯಕ್ಚುಲಿ ಅವ್ರು ಹೇಳಿದಾಗ ಮುಖದಲ್ಲಿ ಎಕ್ಸ್ಪ್ರೆಷನ್ ಅಂತೂ ಕಾಣಿಸ್ಲಿಲ್ಲ, ಬಟ್ ಸೌಜನ್ಯ ಅವರೇ ಇವತ್ತು ಅಟ್ಲೀಸ್ಟ್ ಅವ್ರ ಕೈ ಮತ್ತು ಲಿಪ್ಸ್ ಮೂವ್ ಆಗೋದಂತೂ ಕಾಣಿಸ್ತಾ ಇತ್ತು ಈ ಸಾಂಗಲ್ಲಿ. ಥ್ಯಾಂಕ್ ಗಾಡ್. ಟ್ರೈ ಮಾಡಿದ್ರಂತೆ. ಅದನ್ನ ಟ್ರೈ ಮಾಡ್ತಾ ಇದ್ದಾರೆ. ಮೇ ಬಿ ಫೈನಲ್ಸಿಗೆ ಆಗ್ಬೇಕಾದ್ರೆ ಒಂದು 4 ಸ್ಟೆಪ್ ಆದರೂ ಬರ್ತದೆ ಸ್ಟೇಜ್ ಮೇಲೆ, ಅಲ್ವಾ ನಿಹಾಲ್? ಹೊರಗಡೆ ನೋಡಿದೆ ನಾನು ಸ್ಟೇಜಿಂದ ಹೊರಗಡೆ. ಲಾಸ್ಟ್ ಎಪಿಸೋಡಲ್ಲಿ, ಪ್ರೀವಿಯಸ್ ಎಪಿಸೋಡ್ಸಲ್ಲಿ ಏನು ಹೇಳಿದರು ಎಲ್ಲ ನಿಮ್ಮ ಫ್ರೆಂಡ್ಸು, ಹೊರಗಡೆ ಕಾಣಿಸ್ತು ನಮಗದು. ಸೊ ನಾವು ಇಷ್ಟು ದಿವಸ ಪಾಪ ತುಂಬ ಸೈಲೆಂಟ್ ಅಂತ ಸ್ವಲ್ಪ ನೋಡ್ತಿದ್ವಿ ನಾವು. ಇನ್ಮೇಲೆ ನಾವು ಸುಮ್ಮನೆ ಇದ್ದರೆ ಸರಿ ಇರೋದಿಲ್ಲ ಅಲ್ವಾ? ಇವಾಗ ವೈಲೆಂಟಾ? ಬೇಡ ಸರ್, ಪಾಪ ಮಕ್ಕಳು ಬಿಡಿ. ಸೊ ನಿಹಾಲ್, ಎಸ್ ಮ್ಯಾಮ್. ಏನಾಯಿತು ಎತ್ತ ಒಂದ್ಸಲಿ ಫುಲ್ ಹೀಗೆ ಪಾಸ್ ಆಯಿತು. ಆ ಸೀನ್ ಏನಿತ್ತು, ಆ ಮೂವಿಲಿ ಸೀನ್ ಏನಿತ್ತು, ಅದು ಫುಲ್ ಹಿಂಗೆ ಪಾಸ್ ಆಗ್ತಾ ಹೋಯ್ತು ನಮಗೆ. ದಟ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಅಲ್ಲಿ ಇಲ್ಲಿ ಒಂಚೂರು ಲಿರಿಕ್ಸ್, ಐ ಮೀನ್ ವರ್ಡಿಂಗ್ಸ್ ಸ್ವಲ್ಪ ಚೇಂಜ್ ಆಗ್ತದೆ, ಯಾ. ನೋಡ್ಬೇಕು ಅದನ್ನು. ಒಂದ್ಸಲಿ ಕುಲುಕೋ ಅಂದರೆ ಇನ್ನೊಂದ್ಸತಿ ಕುಳುಕೋ ಅಂದ್ರಿ. ಇಟ್ಸ್ ನಾಟ್ ಕುಳುಕೋ, ಕುಲುಕೋ ನಡೆಗೆ ಕುಲುಕೋ. ಕುಲುಕೋ. ಕೊನೆ 2 ಸಲ ಬಂದಾಗಲೂ ಕುಳುಕೋ ಆಯ್ತದ, ಳು ಕೇಳಿಸ್ತಾ ಇತ್ತು, ಳಾ ಕೇಳಿಸ್ತಾ ಇತ್ತು. ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಫಸ್ಟ್ ಚರಣ ಓಪನಿಂಗ್ ಮೇ ಬಿ ನಾಗವಲ್ಲಿ ಮೈ ಮೇಲೆ ಬಂದಿದ್ರು ಅಥವಾ ವಿಷ್ಣುವರ್ಧನ್ ಸರ್ ಬಂದಿದ್ರು ಗೊತ್ತಿಲ್ಲ. ಖಡ್ಗ ಅಂತ ಹೇಳಿದ್ದೆ ನಾವೆಲ್ಲ ಒಂದ್ಸಲ ಈಗ ನೋಡಬೇಕಿತ್ತು, ಅಷ್ಟು ಜೋಶಲ್ಲಿದ್ದರು ನಿಹಾಲ್ ಅವರು. ಖಡ್ಗ ಹೋಗಿ ಒಂದು ಸ್ವಲ್ಪ ಶಾರ್ಪ್ ಆಯ್ತದು ಖಡ್ಗ, ಅದು ಸ್ವಲ್ಪ ಅದು ಅರ್ಥ ಮಾಡಿದ್ದು ಜಾಸ್ತಿ ಆಯಿತು, ಆಯಿತಾ? ಸೊ ಹುಷಾರಾಗಿರಿ, ಸೌಜನ್ಯ ಅವರ ಪಕ್ಕದಲ್ಲೇ ಇರ್ತೀರಾ. ಆ್ಯಂಡ್ ಖಿನ್ನ ಒಂದು ಸಣ್ಣ ಸಣ್ಣ ವರ್ಡ್ಸು, ಕೆಲವೊಂದು ವರ್ಡ್ಸು ಸ್ವಲ್ಪ ಆ ಜೋಶಲ್ಲಿ ಹೊರಗಡೆ ಹೋಯಿತು ಅನ್ನಿಸ್ತು. ಸವಿ ಸಲ್ಲಾಪಕ್ಕೆ ಆ ಪ್ಲೇಸ್ ಇಟ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಲಾಸ್ಟ್ ನಾಗವಲ್ಲಿ ಅಂತ ಹೇಳಿದ, ಹಸ್ಕಿ ವಾಯ್ಸಲ್ಲಿ ಹೇಳಿದ ನಾಗವಲ್ಲಿ ರಿಯಲಿ ಗುಡ್. ಕಾಣಿಸ್ತಾ ಇದೆ ಇಂಪ್ರೂವ್ ಆಗ್ತಾ ಇರೋದು ಡೇ ಬೈ ಡೇ. ಇವಾಗ ಏನೋ ಬೆಂಚ್ ಮಾರ್ಕ್ ಒಂದು ಸ್ವಲ್ಪ ಮೇಲೆ ಹೋಗ್ತಾ ಉಂಟು. ಗ್ರಾಫ್ ಗ್ರೋ ಆಗ್ತಾ ಇದೆ. ಓ ಯಾ, ಅದು ವರ್ಡ್ ಮರ್ತೋಗಿತ್ತು ನೋಡಿ, ಬೆಂಚ್ ಮಾರ್ಕ್ ಬಂತು ಇವಾಗ. ಗ್ರಾಫ್ ಗ್ರೋ ಆಗ್ತಾ ಉಂಟು. ವೆರಿ ನೈಸ್, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಇನ್ನೂ ತಾಕತ್ತಿದೆ. ಹೌಲ ಹೌಲ ಅಂತ ಹೇಳ್ಬಿಟ್ಟು ಗುರುವಣ್ಣನೂ ಮುಖ ನೋಡ್ತಾ ಇದ್ರು ನೀವು ಹೌಲ ಹೌಲ ಅಂದಾಗ, ಅದು ಟ್ರ್ಯಾಕಲ್ಲಿ ಇರಬೇಕು ಅಂತ. ಸೊ ಕೀಪ್ ಗ್ರೋಯಿಂಗ್, ಕೀಪ್ ಪ್ರಾಕ್ಟೀಸಿಂಗ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅಲಕಾ ಮ್ಯಾಮ್. ಮನೋಹರ್ ಸರ್ ಹೇಗನ್ನಿಸ್ತು ಈ ಹಾಡು? ಈ ಹಾಡು ಹಾಡಬೇಕಾದ್ರೆ ಒಂದು 8 ಎದೆ ಬೇಕು, ಅಷ್ಟು ಒಂದು ಧೈರ್ಯ ಬೇಕು ಇದು ಹಾಡೋದಕ್ಕೆ. ಯಾಕಂತಂದರೆ ಹಾಡಲ್ಲಿ ಮೇಲ್ ಫಿಮೇಲ್ ಅಂತ ಒಂದು ಇರುತ್ತೆ, ಅಂದರೆ ಹಾಡಿನ ಗುಣ. ಇದು ಗಂಡು ಹಾಡು, ಇದು ಈ ಹಾಡು. ಆಮೇಲೆ ಇದರ ರಚನೆ ಕೂಡ ಭಾಳ ಟಫ್ ಇದೆ. ಇದನ್ನು ಇಂಡಿಯಾದಲ್ಲಿ ಹಾಡಬಹುದಾದಂಥವರು ಇಬ್ಬರೇ, ಒಂದು SPB ಮತ್ತೊಂದು ಗುರುಕಿರಣ್. ಯಾಕಂದರೆ ಅಷ್ಟು ಫೋರ್ಸ್ ಬೇಕು ಇದಕ್ಕೆ ಆಡೋದಕ್ಕೆ. ಹಾಗಾಗಿ ನಿಮ್ಮ ವಾಯ್ಸಿಗೆ ಇದು ಸೂಟ್ ಆಗಲಿಲ್ಲ ನನಗೆ ಅನಿಸಿದ್ದು. ನಿಮ್ಮ ವಾಯ್ಸು ಸ್ವಲ್ಪ ಸಾಫ್ಟ್ ವಾಯ್ಸು. ಈ ವಾಯ್ಸಲ್ಲಿ ಈ ಹಾಡು ಹಾಡಿದ್ರೆ ಸ್ವಲ್ಪ ಹೌಲಾದಲ್ಲಿ ಮಾತ್ರ ಇದು ನೀವು ಎಕ್ಸ್ಪ್ರೆಷನ್ ಕೊಟ್ರಿ, ಅದು ಇಡೀ ಸಾಂಗಲ್ಲಿ ಆ ಎಕ್ಸ್ಪ್ರೆಷನ್ ಬರಲಿಲ್ಲ. ಬಾಲು ಸರ್ ಎಷ್ಟು ಎಕ್ಸ್ಪ್ರೆಷನ್ ಕೊಟ್ಟರು, ಅದು ಗುರು ಅವರ ಎಕ್ಸ್ಪ್ರೆಷನ್. ಅದು ಗುರು ಅವರು ಏನು ಎಕ್ಸ್ಪ್ರೆಷನ್ ಕೊಡ್ತಾರೋ ಅದನ್ನು ಬಾಲು ಅವರಲ್ಲಿ ಮಾಡಿ ತೋರಿಸಿದ್ರು. ಇಲ್ಲಿ ಅದು ಅಷ್ಟು ಬರಲಿಲ್ಲ. ಮತ್ತು ಚರಣದಲ್ಲೂ ಕೂಡ ಅಲ್ಲಲ್ಲಿ ಸ್ವಲ್ಪ ಇದಾಯಿತು, ಎಡವಟ್ರೆ ಆಯಿತು. ಬಟ್ ಅಂಥ ಒಂದು ಒಳ್ಳೆ ಪ್ರಯತ್ನ ಮಾಡಿದಿರಿ ನೀವು. ನಿಮ್ಮ ಪ್ರಯತ್ನಕ್ಕೆ ನಮ್ಮ ಮೆಚ್ಚುಗೆ ಇದೆ. ಬಟ್ ನಿಮಗೆ ಸೂಟ್ ಆಗುವಂಥದ್ದು ಸಾಂಗ್ ಅಲ್ಲ ಅಂತ ನನ್ನ ಅನಿಸಿಕೆ ಅದು. ನಿಮ್ಮ ಇದಕ್ಕೆ ಸೂಟ್ ಆಗುವಂಥದ್ದೇ ಸಾಂಗ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಬಟ್ ಒಳ್ಳೆ ವಾಯ್ಸ್ ಚೆನ್ನಾಗಿದೆ ನಿಮ್ಮದು. ಸ್ವಲ್ಪ ಇನ್ನೂ ಇದಕ್ಕೆ ಇಂಥ ಹಾಡಬೇಕು ಅಂತಿದ್ರೆ ನೀವು ಹೆಸಿಟೇಷನ್ನು, ಸಂಕೋಚ ಎಲ್ಲ ಬಿಟ್ಬಿಡ್ಬೇಕು. ಸ್ವಲ್ಪ ಬೋಲ್ಡಾಗಿ ಒಂದು ಧೈರ್ಯ ತಗೊಂಡು ಹಾಡಬೇಕು. ನಿಮ್ಗೆ ಏನಾಗಿದೆ ಅಂದರೆ ಆಗುತ್ತಾ ಇಲ್ವೋ ಅನ್ನೋ ಒಂದು ಅಳುಕು ಒಳಗಡೆ ಇತ್ತು. ಅದರಲ್ಲೇ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ರಿ, ಯಾರಿಗೂ ಗೊತ್ತಾಗಲ್ಲ ಅಂತ. ನಮಗೆ ಸ್ವಲ್ಪ ಗೊತ್ತಾಯಿತು.
ಚೆನ್ನಾಗಿ ಪ್ರಯತ್ನ ಮಾಡಿದ್ರಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮಹಾಗುರುಗಳು ಗುರುವಣ್ಣ ಎಂಚಂಡ್. ನಿಹಾಲ್, ಎಸ್ ಸರ್. ಅದೇ ಗುಡ್ ಸಾಂಗ್ ಸೆಲೆಕ್ಷನ್. ಥ್ಯಾಂಕ್ ಯು ಸರ್. ಗುರುಗಳೇ ಸೆಲೆಕ್ಟ್ ಮಾಡಿದ್ರಾ? ಹೌದು ಸರ್. ಓಕೆ, ಇಟ್ಸ್ ಅ ಗುಡ್ ಸಾಂಗ್ ಸೆಲೆಕ್ಷನ್. ನನಗೆ ಆ್ಯಕ್ಚುಲಿ ಎಸ್ ಪಿ ಸರ್ ಇದನ್ನು ಹಾಡಿ ಮುಗಿದ ತಕ್ಷಣ ಹೇಳಿದ್ರು, ಇದಕ್ಕೆ ಟೇಕಿನ್ ಫ್ರಮ್ ಮೀ, ಐ ಗೆಟ್ ಎ ನ್ಯಾಷನಲ್ ಅವಾರ್ಡ್ ಫಾರ್ ದಿಸ್ ಸಿಂಗಿಂಗ್, ಇಲ್ಲದ್ರೆ ಅವಾರ್ಡ್ ಕೊಡೋರಿಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ರು. ದಟ್ಸ್ ದ ಕಾನ್ಫಿಡೆನ್ಸ್ ಈ ಹ್ಯಾಡ್ ವಿತ್ ದ ಸಾಂಗ್. ಅಫ್ಕೋರ್ಸ್ ಆಪ್ತರಾಕ್ಷಕ ಎಲ್ರಿಗೂ, ಆಲ್ ಫಾರ್ ವಿಷ್ಣು ಫ್ಯಾನ್ಸ್ಗೆ ದಟ್ಸ್ ಅ ವೆರಿ ಗ್ರೇಟ್ ಮೂವಿ ಫಾರ್ ದಿಸ್. ಸಿಂಗಿಂಗ್ ವೈಸ್ ಐ ಥಿಂಕ್ ಚರಣ ನನಗೆ ಫಸ್ಟ್ ಟೈಮ್ ನಿಂದು ಪಿಚ್ಚಿಂಗ್ ಆಚೀಚೆ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಮೈಟ್ ಬಿ ದ ಲೋವರ್ ನೋಟ್ಸ್, ಅದು ಸರ್ ಹೇಳಿದಂಗೆ ಮೈಟ್ ಬಿ ಸೂಟ್ ಅನ್ನೋ ಲೋವರ್ ನೋಟ್ಸು. ಈಗ ನೀನು ಹೌಲ ಹಾಡಿ ಮತ್ತೆ ಗರನೆ ಬರುವಾಗ ದ ಟೋಟಲ್ ಬ್ಯಾಲೆನ್ಸ್ ಔಟ್ ಆಗುತ್ತೆ. ಅದು ಬಿಟ್ಟು ಸಿಂಗಿಂಗ್ ಪಲ್ಲವಿ ವಾಸ್ ಗುಡ್. ಚರಣ ದೇ ವರ್ ಲಾಟ್ ಆಫ್ ಪಿಚ್ಚಿಂಗ್ ಪ್ರಾಬ್ಲಮ್ಸ್. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇಂದು ಹಳೆ ಸಿಂಗಿಂಗಲ್ಲಿ ಪಿಚ್ಚಿಂಗ್ ಪ್ರಾಬ್ಲಮ್ ಇರಲಿಲ್ಲ. ಯು ವೆರಿ ಬ್ಯಾಂಗ್ ಆನ್ ಅಂತ. ಅದು ಯೂಶುವಲಿ ಯು ಜಸ್ಟ್ ಸಿಂಗ್ ದಿಸ್ ಸಾಂಗ್ ಪಲ್ಲವಿ. ಘರನೆ ಘರ ಘರನೆ ತಿರುಗಿದೆ ಧರಣಿ. ಇದು ಪೋರ್ಷನ್ ಐ ಥಿಂಕ್ ನಿನಗೆ ಲೋ ಆಗ್ತಾ ಇದೆ ಅದು. ಹೌದು ಇನ್ನು ಸ್ವಲ್ಪ ಅದು ಯೂಶುವಲಿ ಅದು ಘರನೆ ಘರನೆ ಇದಿದೆ. ಘರನೆ ಘರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ಘರನೆ ಘರ ಅದು ಡಗ ಆ ಥ್ರೋ ಇದ್ರೇನೆ ಅದು ಮಜಾ ಬರೋದು ಆ ಕಂಪೋಸಿಷನ್ಗೆ. ನಿನಗೆ ಲೋ ಬರ್ತಾ ಇಲ್ಲ. ಸೊ ಬೇಸಿಕಲಿ ಯು ಕ್ಯಾನ್ ಸಿ ದಟ್ ಘರನೆ ಯು ಟ್ರೈಂಗ್ ಟು ಗೆಟ್ ದ ಅದು ಸ್ವಲ್ಪ ಮಿಸ್ಸಿಂಗ್ ಅನಿಸ್ತಾ ಇತ್ತು. ಇದಕ್ಕೆ ಆ್ಯಕ್ಚುಲಿ ನೀನು ಸ್ಕೇಲ್ ಸ್ವಲ್ಪ ರೆಡ್ಯೂಸ್ ಮಾಡಿದ್ರು ಚೆನ್ನಾಗಿತ್ತು ಅನಿಸುತ್ತೆ. ಈ ಹಾಡಲ್ಲಿ ಆ್ಯಕ್ಚುಲಿ ಕಂಪೋಸಿಂಗ್ಗೆ ದಿಸ್ ವಾಸ್ ಎ ಚಾಲೆಂಜ್. ಕಾರಣ ಇಟ್ಸ್ ಎ ಹಳೆ ಸಾಂಗ್, ಸ್ವಲ್ಪ ಕ್ಲಾಸಿಕಲ್ ಬೇಸ್ ಬೇಕಿತ್ತು. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಆಫ್ಟರ್ ಆಪ್ತರಕ್ಷಕ ಪಾರ್ಟ್ 2ಗೆ ದೇಲ್ ಎಕ್ಸ್ಪೆಕ್ಟ್ ಎ ಕ್ಲಾಸಿಕಲ್ ಸಾಂಗ್ ಅಂತ ಗೊತ್ತಿತ್ತು. ಈ ಸಿಚುವೇಶನ್ಗೆ ವರ್ಕೌಟ್ ಮಾಡೋಣ ಅಂತ. ಬಟ್ ಈ ರಾಜನಿಗೆ ಒಂದು ಆಟಿಟ್ಯೂಡ್ ಇದೆ, ಅಹಂ ತುಂಬ ಇದೆ, ಆ ದರ್ಪ ಇದೆ. ಸೊ ದರ್ಪ ಕ್ಯಾರೆಕ್ಟ್ರು ಸಾಂಗಲ್ಲಿ ಮಾತ್ರ ಬರೋದು. ಈ ರಾಜ ಆ ಸಾಂಗಲ್ಲಿ ದರ್ಪ ತೋರಿಸ್ಬೇಕಿತ್ತು. ಸೊ ಆ ದರ್ಪ ತೋರಿಸಿ ಆ ಆಟಿಟ್ಯೂಡ್ಗೆ ಈ ಸಾಂಗ್ ಪ್ರೆಸೆಂಟ್ ಮಾಡೋದು ದಟ್ ವಾಸ್ ಅ ಚಾಲೆಂಜ್. ಒಂದು ಮಾಡಿದ ನಂತರ ಆ ಆಟಿಟ್ಯೂಡ್ ಸಿಂಗಿಂಗಲ್ಲೂ ಬರಬೇಕು. ಸೊ ಐ ಥಿಂಕ್ ಎಸ್ ಪಿ ಸರ್ ಡಿಡ್ ಅ ಲವ್ಲಿ ಸಾಂಗ್ ಕ್ಲಾಸಿಕಲ್ಲು ಆಟಿಟ್ಯೂಡ್ ಇದೆಯಲ್ಲ, ಅದು ಎಕ್ಸ್ಪ್ರೆಷನ್ ಇಸ್ ಗಿವನ್ ಅಂಡ್ ಆಲ್. ದಟ್ ವಾಸ್ ವಂಡರ್ಫುಲ್. ದಟ್ ವಾಸ್ ತುಂಬ, ಅದೇ ಹೇಳೋದು ತುಂಬ ನನಗಾಗಲ್ಲ ಅಷ್ಟು, ಬಟ್ ತುಂಬ ಕಮ್ಮಿ ಜನಕ್ಕೆ ಆ ಎಕ್ಸ್ಪ್ರೆಷನ್ ಕೊಡೋಕ್ಕಾಗತ್ತೆ. ಗೆಟಿಂಗ್ ಇನ್ ಟು ಎ ಕ್ಯಾರೆಕ್ಟರ್. ಎಸ್ ಪಿ ಈಸ್ ಅನ್ ಆಕ್ಟರ್, ಈಸ್ ಎ ಡಿರೆಕ್ಟರ್, ಈಸ್ ಎ ಕಂಪೋಸರ್ ಆ್ಯಂಡ್ ಆಸ್ ವೆಲ್ ಆಸ್ ಅ ಸಿಂಗರ್. ಸೊ ಏನಾಗುತ್ತೆ, ಹಿ ಕ್ಯಾನ್ ಡೆಲಿವರ್. ಈ ಥರದ ಸಿಚುವೇಶನ್ನ ಡೆಲಿವರ್ ಮಾಡೋಕ್ಕೆ ಅವ್ರಿಗೆ ಕೆಪಾಸಿಟಿ ಇದೆ. ಯಾಕೆಂದರೆ ಅವರು ಕಮಲ್ ಹಾಸನ್ ಇದು ಆಲ್ ತೆಲುಗು ಮೂವೀಸ್ಗೆ ಹಿ ಹಸ್ ಡಬ್ಡ್. ಈ ವಾಯ್ಸ್ ಕಮಲ್ ಹಾಸನ್ ಇದು ಎಸ್ ಪಿ ಅವರಿಗೆ ಕೊಡೋದು. ಸೊ ಎಕ್ಸ್ಪ್ರೆಷನ್, ಒಂದು ಆ್ಯಕ್ಟರ್ ಎಕ್ಸ್ಪ್ರೆಷನ್ ಈಸ್ ಅನ್ ಎಕ್ಸ್ಪರ್ಟ್ ಇನ್ ಗಿವಿಂಗ್ ದಟ್. ಸೊ ಐ ಥಿಂಕ್ ದ್ಯಾಟ್ ಈ ಒನ್ ಪ್ಲಸ್ ಆಯಿತು. ಆಮೇಲೆ ವಿಷ್ಣು ಸರ್ ನನಗೆ ಈ ವಾಸ್ ವೆರಿ ಪರ್ಟಿಕ್ಯುಲರ್, ಈ ಸಾಂಗ್ಗೆ ಎಸ್ ಪಿ ಅವರೇ ಹಾಡಬೇಕು ಅಂತ. ಸೊ ಚಾಮುಂಡಿ ತಾಯಿ ಆಣೆ ಮತ್ತು ಗರಗರನೆ ಒಂದೇ ದಿವಸ ನಾವು ಟೇಕ್ ಮಾಡಿದ್ವಿ ಚೆನ್ನೈಯಲ್ಲಿ. ಆ್ಯಂಡ್ ದಿಸ್ ವಾಸ್ ಡೆಡಿಕೇಟೆಡ್ ಟು ವಿಷ್ಣು ಸರ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಗುರುವಣ್ಣನ ಸ್ಪೆಷಲ್ ರೌಂಡ್ ಅಂದರೆ ಎಲ್ಲ ಸ್ಪೆಷಲ್ ಸಾಂಗ್ಸ್ ಬರ್ತಾ ಇದೆ, ಅದರ ಜೊತೆಗೆ ಅವರ ಮೆಮರೀಸ್ ಕೂಡ ಫ್ರೆಶನ್ ಅಪ್ ಆಗ್ತಾ ಇದೆ. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅ ಲವ್ಲಿ ಸಾಂಗ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಸೆಮಿಫೈನಲ್ ರೌಂಡ್ ಟಾಪ್ 11 ಕಂಟೆಸ್ಟೆಂಟ್ ಗುರು ಕಿರಣ್ ಹಿಟ್ಸ್. ಈ ರೌಂಡ್ ಮತ್ತೆ ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೆ ನೋಡ್ತಾ ಇರಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ, and the program is ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ.